നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും മദ്ഹിൽ കോർത്ത വരികൾ ഹബീബി പാടി പല നാളിലായി മധുരം തരുമോ അരികിൽ ഹബീബി ജീവൻ എന്നിൽ സഫലമായി മോഹവും സഫലമാക്കി കിനാവിൽ വന്നു എന്നാൽ മോഹവും സഫലമാക്കി കിനാവിൽ വന്നു എന്നാൽ മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും ബദറും ഉഹ്ദിലൊന്നു ഹബീബി ഞാനില്ല സ്വഹബോരിലായി ബദറെ കണ്ടതില്ല ഹബീബി നേരിൽ ഈ കൺകളിലായി ആഖിറം മുന്നിലായി നിൽക്കും പാപിയേലും ആഖിറം മുന്നിലായി നിൽക്കും പാപിയേലും മതി മറക്കാം കനവിലെത്തു ഹബീബി ആ സ്നേഹത്താലടുക്കാം ഞാൻ മോഹത്താലെ പാടാം ഞാൻ സ്നേഹത്താലടുക്കാം ഞാൻ മോഹത്താലെ പാടാം ഞാൻ കനവിൽ ഒന്ന് വന്ന് പുണരൂ കാത്തിരിക്കാം ഞാനും ഹബീബി കാത്തിരിക്കാം എന്റെ ഹബീബി കാത്തിരിക്കാം എന്റെ ഹബീബി കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി ಕಾತಿರುನ್ನು ಫಲನಾಳು. ಮೊಹಿದ್ದೀನ್ ಜುಮಾ ಮಸ್ಜಿದ್ ಬೋಳಿಯಾರು ಇದರ ನವೀಕೃತ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ನಡೆಯುವ ಈ ಪತ್ರಿಕಾಗೋಷ್ಠಿಯ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ನಮ್ಮ ಜಮಾತಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ PK ಅಬ್ದುಲ್ಲಾ ಕಾಪಿಗಾಡು ಹಾಗೂ ನಮ್ಮ ಜಮಾತಿನ ಗೌರವಾನ್ವಿತ ಖತೀಬರು ಮಾರ್ಗದರ್ಶಕರಾದಂತಹ ಬಹುಮಾನ್ಯರಾದ ಅಬೂಬಕರ್ ರಿಯಾಜ್ ರಹಮಾನಿ ಉಸ್ತಾದ್, ನಮ್ಮ ಜಮಾತಿನ ಸದಸ್ಯರಾದಂತಹ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದಂತಹ BK ಅಬ್ದುಲ್ ಜಬ್ಬಾರ್ ಕಾಪಿಗಾಡು ಹಾಗೂ ನಮ್ಮ ಆಡಳಿತ ಸಮಿತಿಯ ಕೋಶಾಧಿಕಾರಿಯಾದಂತಹ ಜನಾಬ್ ಮೊಹಮ್ಮದ್ ಇಕ್ಬಾಲ್ ದ್ಯಾರಗುಂಡಿ ಹಾಗೂ ನಮ್ಮ ಮೊಹಿದ್ದೀನ್ ಜುಮಾ ಮಸ್ಜಿದ್ ಬೋಳಿಯಾರ್ ಇದರ ಮಾಜಿ ಅಧ್ಯಕ್ಷರಾದ ಜನಾಬ್ BM ಹನೀಫ್ ಕಾಪಿಗಾಡು ಹಾಗೂ ನಮ್ಮ ಜಮಾತಿನ ಮಾಜಿ ಅಧ್ಯಕ್ಷರಾದಂಥ ಅಬ್ದುಲ್ ರಹಮಾನ್ ದ್ಯಾರಗುಂಡಿ, ನಮ್ಮ ಜಮಾತ್ ಸಮಿತಿಯ ಆಡಳಿತ ಸಮಿತಿಯ ಸದಸ್ಯರಾದಂಥ ಜನಾಬ್ ಅಜೀಜ್ ಮದಕ್ಕ ಹಾಗೂ ಈ ಪತ್ರಿಕಾಗೋಷ್ಠಿ ಆಗಮಿಸಿದಂತಹ ನಮ್ಮ ಬೋಳಿಯಾರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಶಕೂರ್ ಕಾಪಿಕಾಡು ಹಾಗೂ ನಮ್ಮ ಮಸೀದಿಗೆ ಆಗಮಿಸಿ ಈ ಪತ್ರಿಕಾಗೋಷ್ಠಿಗೆ ಸಹಕರಿಸಲು ಬಂದಂತಹ
ಪತ್ರಕರ್ತರಾದ ತಮಗೆಲ್ಲರಿಗೂ ಮೊದಲಾಗಿ ನಾನು ಈ ಜಮಾತಿನ ಪರವಾಗಿ ಜಮಾತ್ ಆಡಳಿತ ಕಮಿಟಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸಿ, ನಮ್ಮ ಈ ಮಸೀದಿಯ ನವೀಕೃತ ಕಾಮಗಾರಿ ಮುಗಿದು ಇನ್ಶಾ ಅಲ್ಲಾ ಇದೇ ಫೆಬ್ರವರಿ 22ನೇ ತಾರೀಕು ಮಗರಿಬ್ ನಮಾಜಿನ ಶನಿವಾರ ಮಗರಿಬ್ ನಮಾಜಿನ ಬಳಿಕ ಬಹುಮಾನ್ಯರಾದ ನಮ್ಮ ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಇದರ ಅಗ್ರಗಣ್ಯ ನೇತಾರರು, ಅದರ ಅಧ್ಯಕ್ಷರು ಆದಂತಹ ಶೈಖುನಾ ಸೈಯದುಲ್ ಉಲಮಾ ಸೈಯದ್ ಮುತ್ತುಕಾಯ ಜಿಫ್ರಿ ಮುತ್ತುಕಾಯ ತಂಗಲಿವರ ದಿವ್ಯ ಹಸ್ತದಲ್ಲಿ ಈ ಮಸೀದಿಯನ್ನು ಉದ್ಘಾಟನೆ ಮಾಡಲು ನಾವು ಇನ್ಶಾ ಅಲ್ಲಾ ತೀರ್ಮಾನ ಮಾಡಿದ್ದೇವೆ. ಅದರ ಅಂಗವಾಗಿ ದಿನಾಂಕ 21/2/2025 ಶುಕ್ರವಾರದಿಂದ 23/2/25 ಆದಿತ್ಯವಾರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತಹ ಹಲವಾರು ಕಾರ್ಯಕ್ರಮ ನಮ್ಮ ಮಸೀದಿಯ ವಠಾರದಲ್ಲಿ ನಡೆಯಲಿಕ್ಕಿದ್ದು, ನಾಳೆ ದಿನಾಂಕ 21/2/2025 ಶುಕ್ರವಾರ ಸಂಜೆ 7 ಗಂಟೆಯ ನಂತರ ಶೈಖುನಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಲಿಯವರಾದಂತಹ ಶೈಖುನಾ ತ್ವಾಕ ಅಹಮ್ಮದ್ ಮುಸ್ಲಾರ್ ಇವರ ನೇತೃತ್ವದಲ್ಲಿ ಸ್ವಲಾತ್ ವಾರ್ಷಿಕ ಕಾರ್ಯಕ್ರಮವು, ಅದೇ ರೀತಿಯಾಗಿ ಮರುದಿನ 22ರಂದು ಉದ್ಘಾಟನೆ ಕಲಿದ ನಂತರ ನಮ್ಮ ಈ ಮಸೀದಿಗೆ ಹಲವಾರು ರೀತಿಯಿಂದ ಹಲವಾರು ರೂಪಗಳಿಂದ ಸಹಕಾರ ನೀಡಿದಂತಹ ಹಲವಾರು ನಮ್ಮ ಈ ಜಿಲ್ಲೆಯ ಹೊರ ಜಿಲ್ಲೆಯ ಹಲವಾರು ರಾಜಕೀಯ ಸಾಮಾಜಿಕ ಧಾರ್ಮಿಕ ನಾಯಕರ ಒಳಗೊಂಡಂತಹ ಒಂದು ಸಭಾ ಕಾರ್ಯಕ್ರಮವನ್ನು ಬೃಹತ್ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತದನಂತರ ಇನ್ಶಾ ಅಲ್ಲಾ ಅಂದು ರಾತ್ರಿ ಒಂದು ಮಜ್ಲಿಸ್ ನೂರ್ ಎಂಬ ವಾರ್ಷಿಕ ಕಾರ್ಯಕ್ರಮವನ್ನು, ಅದೇ ರೀತಿಯಾಗಿ ದಿನಾಂಕ 23/2/2025 ಆದಿತ್ಯವಾರ ಶೈಖುನಾ ಶಂಸುಲ್ ಉಲಮಾ ಉಸ್ತಾದ್ರವರ ಮೌಲಿದ್ ಹಾಗೂ ಸಮಸ್ತ ನೇತಾರರ ಅನುಸ್ಮರಣಾ ಕಾರ್ಯಕ್ರಮ ಹಾಗೂ ಬೃಹತ್ ಅನ್ನದಾನ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಅಂಗವಾಗಿ ನಾವು ಇನ್ಶಾ ಅಲ್ಲಾ ಪ್ರಾಯೋಜಿಸಿದ್ದೇವೆ. ಅಲ್ಲದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸಭಾ ಕಾರ್ಯಕ್ರಮಕ್ಕೆ ನಡೆಯುವಂಥ 2 ದಿನದ ಸಭಾ ಕಾರ್ಯಕ್ರಮ ಇನ್ಶಾ ಅಲ್ಲಾ ನಡೆಯಲಿದ್ದು, ಅದಕ್ಕೆ ಸನ್ಮಾನ್ಯರಾದ ನಮ್ಮ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಜನಾಬ್ UT ಖಾದರ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಅವರ ಸಹೋದರರಾದಂಥ UT ಇಫ್ತಿಕಾರ್ ಅಲಿ ಅವರು, ಅದೇ ರೀತಿಯಾಗಿ SDPI ರಾಷ್ಟ್ರೀಯ ಕಾರ್ಯದರ್ಶಿಯಾದಂಥ ರಿಯಾಸ್ ಪರಂಗಿಬಾಟಿ ಅವರು, ಅದೇ ರೀತಿ ಹಲವಾರು ರೀತಿಯಲ್ಲಿ ನಮಗೆ ಸಹಕಾರ ನೀಡಿದಂಥ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಇದರ ಬಗ್ಗೆ ಇನ್ನು ಮುಂದಕ್ಕೆ ಇನ್ಶಾ ಅಲ್ಲಾ ಸವಿವೃತ್ತವಾಗಿ ನಮ್ಮ ಜಮಾತಿನ ಖತೀಬರಾದಂಥ ರಿಯಾಜ್ ರಹಮಾನಿ ಅವರು ಒಳ್ಳೆಯ ಸವಿವರವಾದಂಥ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಇನ್ಶಾ ಅಲ್ಲಾ. ಅಲ್ಹಮ್ದುಲಿಲ್ಲಾಹ್ ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಸನ್ಮಾನ್ಯ ಪತ್ರಿಕಾ ವರದಿಗಾರರೇ, ಅದೇ ರೀತಿ ಬೋಳಿಯಾರ್ ಜಮಾತ್ ಆಡಳಿತ ಸಮಿತಿಯ ಪದಾಧಿಕಾರಿಗಳು, ರಾಜಕೀಯ ಸಾಮಾಜಿಕ ನೇತಾರರುಗಳೇ, ಈಗ ತಾನೇ ನಮ್ಮ ಜಮಾತಿನ ಪ್ರಧಾನ ಕಾರ್ಯದರ್ಶಿ MS ಯೂಸುಫ್ರವರು ಸೂಚಿಸಿದಂತೆ ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಬೋಳಿಯಾರ್ನ ಮುಹಿದ್ದೀನ್ ಜುಮಾ ಮಸ್ಜಿದ್, ಇದರ ನವೀಕೃತ ಮಸ್ಜಿದನ ಉದ್ಘಾಟನೆ, ಅದರ ಪ್ರಯುಕ್ತ ನಡೆಯುವಂತಹ ವಾರ್ಷಿಕ ಕಾರ್ಯಕ್ರಮಗಳು ನಾಳೆಯಿಂದ 3 ದಿನಗಳ ತನಕ ಈ ಮಸೀದಿ ವಠಾರದಲ್ಲಿ ಜರುಗಲಿಕ್ಕಿದೆ. ಅದರ ಅಂಗವಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಮೂಲಕ ತಲುಪಿಸುವಂತಹ ಒಂದು ಹೆಜ್ಜೆಯಾಗಿದೆ ಈ ಮೂಲಕ ನಡೀತಾ ಇರುವುದು. ಸುಮಾರು 100-150 ವರ್ಷಗಳ ಇತಿಹಾಸ ಇರುವಂತಹ ಮುಹಿದ್ದೀನ್ ಜುಮಾ ಮಸ್ಜಿದ್ ಬೋಳಿಯಾರು ಮೆಲ್ಕಾರ್ನಿಂದ ಮುಡಿಪು ಅಥವಾ ತೊಕ್ಕೋಟಿನ ರಾಜ್ಯ ಹೆದ್ದಾರಿಯಲ್ಲಿ ಸಿಗುವಂತಹ ಸರ್ವ ಧರ್ಮೀಯರ, ವಿಶೇಷತಃ ಮುಸಲ್ಮಾನ್ ಬಂಧುಗಳ ಆಶಾ ಕೇಂದ್ರ ಹಾಗೂ ಅಭಯ ಸ್ಥಾನವಾಗಿದೆ. ಅಲ್ಹಮ್ದುಲಿಲ್ಲಾ, ಮಹಾನರಾದ ಮುಹಿಯುದ್ದೀನ್ ಶೇಖ್ ತಂಗಲ್ರವರ ಹೆಸರಿನಲ್ಲಿ
ಅರಿಯಲ್ಪಡುವಂತಹ ಈ ಒಂದು ಮಸ್ಜಿದ್ ಹಲವಾರು ಪವಾಡಗಳನ್ನು ಹಾಗೂ ಹಲವಾರು ದೃಷ್ಟಾಂತಗಳನ್ನು ನಮಗೆ ಇತಿಹಾಸದಿಂದ ಹಾಗೂ ವರ್ತಮಾನದಲ್ಲೂ ಕೂಡ ತೋರಿಸಿಕೊಟ್ಟಂತಹ ಒಂದು ಕೇಂದ್ರ ಸ್ಥಾನವಾಗಿದೆ. ಇಲ್ಲಿ ಊರಿನ ಹಾಗೂ ಪರವೂರಿನ ಸರ್ವ ಧಾರ್ಮಿಕ ನೆಲೆಗಟ್ಟನ್ನು ಹೊಂದಿರುವಂತಹ ಮುಸಲ್ಮಾನ್ ಬಂಧುಗಳು ನಮಾಜ್ ಹಾಗೂ ಇತರ ಧಾರ್ಮಿಕ ಕಾರ್ಯಚಟುವಟಿಕೆಗಳಿಗೆ ಕೇಂದ್ರವಾಗಿಸುವ ನಿಟ್ಟಿನಲ್ಲಿ ಇಲ್ಲಿನ ಅಸೌಕರ್ಯವನ್ನು, ಇಲ್ಲಿನ ಫೆಸಿಲಿಟಿಯನ್ನು, ಅದರ ಕೊರತೆಯನ್ನು ಮನಗಂಡು ಆಡಳಿತ ಸಮಿತಿ ಅದರ ನವೀಕೃತ ಕಟ್ಟಡವನ್ನು, ಮಸ್ಜಿದಿನ ಒಂದು ವಿಶಾಲವಾದಂತಹ ಒಂದು ಸ್ಥಳವನ್ನು ಅಧಿಕಗೊಳಿಸಿ ಎಲ್ರಿಗೂ ಕೂಡ ನಮಾಜ್ ಮಾಡಲಿಕ್ಕೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುವಂತಹ ವ್ಯವಸ್ಥಿತವಾದಂತಹ ಒಂದು ವ್ಯವಸ್ಥೆ ಈಗ ತಾನೇ ಮಾಡಿದೆ. ಅದರ ಅಧಿಕೃತ ಉದ್ಘಾಟನೆ ಅಲ್ಹಮ್ದುಲಿಲ್ಲಾ ನಾವೆಲ್ಲರೂ ಆಸೆಪಟ್ಟಂತಹ ರೀತಿಯಲ್ಲೇ, ಅದೇ ರೀತಿ ಇಲ್ಲಿನ ಸರ್ವ ಜನ ಒಂದು ಆವೇಶ ಹಾಗೂ ಆಗ್ರಹ ಆದಂತಹ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಜಗತ್ತಿನಲ್ಲೇ ಸರಿಸಾಟಿಲ್ಲದಂತಹ ಉಲಮಾ ಒಕ್ಕೂಟದ ಅಧ್ಯಕ್ಷರೇ, ಘನವತ್ವ ವಿದ್ವಾಂಸರು ಹಾಗೂ ಸಯ್ಯಿದುಲ್ ಉಲಮಾ ಸಯ್ಯದ್ ಮುಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಲ್ರವರ ದಿವ್ಯ ಹಸ್ತದಿಂದ ಹಾಗೂ ನಮಾಜ್ ನೇತೃತ್ವದ ಮೂಲಕ ಇನ್ಶಾ ಅಲ್ಲಾ ಶನಿವಾರ ಮಗರಿಬ್ ನಮಾಜಿನಿಗೆ 22ನೇ ತಾರೀಕು ಶನಿವಾರ ಮಗರಿಬ್ ನಮಾಜಿಗೆ ಇಲ್ಲಿ ನೆರವೇರಲ್ಪಡುತ್ತದೆ. ಅದೇ ರೀತಿ ಇನ್ಶಾ ಅಲ್ಲಾ ನಾಳೆ ಅಥವಾ 21ನೇ ತಾರೀಕಿನಂದು ಶುಕ್ರವಾರ ಅಸ್ತ ಶನಿವಾರ ರಾತ್ರಿಯಲ್ಲಿ ಘನವೆತ್ತ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿಯು ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಇದರ ಕೇಂದ್ರ ಮುಷಾವರಾ ಸದಸ್ಯರು ಆದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಹಿತೈಷಿಯು, ನಮ್ಮೆಲ್ಲ ಸರ್ವಸ್ವವಾದಂತಹ ಶೇಖುನ ಅಲ್ಹಾಜ್ ತ್ವಾಕಾ ಅಹ್ಮದ್ ಅಲ್ ಅಜರಿ ಉಸ್ತಾದ್ರವರ ನೇತೃತ್ವದಲ್ಲಿ ದುಹಾ ಹಾಗೂ ಸ್ವಲಾತ್ ವಾರ್ಷಿಕದ ಒಂದು ಕಾರ್ಯಕ್ರಮ ಜರುಗಲಿಕ್ಕಿದೆ. ಅದರ ನಂತರ ಸಾಮಾಜಿಕ ಧುರೀಣರು, ಸಾಮುದಾಯಿಕ ಹಾಗೂ ರಾಜಕೀಯ ನೇತಾರರುಗಳ ಒಂದು ಸಭಾ ಕಾರ್ಯಕ್ರಮ ಇನ್ಶಾ ಅಲ್ಲಾ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಭಾಧ್ಯಕ್ಷರು, ನಮ್ಮ ಈ ಕ್ಷೇತ್ರದ ಶಾಸಕರು ಆದಂತಹ ಜನಾಬ್ UT ಖಾದರ್ ರವರು ಸೇರಿ ಇನ್ಶಾ ಅಲ್ಲಾ ಜರುಗಲಿಕ್ಕಿದೆ. ಅದೇ ರೀತಿ ಆದಿತ್ಯವಾರದಂದು 23ನೇ ತಾರೀಕು ಇನ್ಶಾ ಅಲ್ಲಾ ಬೆಳಿಗ್ಗೆ 10:00 ಬಹುಮಾನ್ಯರಾದ SKSSF ಕೇಂದ್ರ ಸಮಿತಿ ಇದರ ಕಾರ್ಯದರ್ಶಿಯು, ನಂದಾವರ ಮುದರಿಸರು ಆದಂತಹ ಬಹುಮಾನ್ಯ ಕಾಸಿಂ ದಾರಿಮಿ ಉಸ್ತಾದ್ರವರ ಸಮಸ್ತ ನೇತಾರರು ಹಾಗೂ ಅಹ್ಲುಸುನ್ನತಿ ವಲ್ ಜಮಾಅತ್ ಇದರ ಅಗಲಿದ ನೇತಾರರ ಅನುಸ್ಮರಣಾ ಕಾರ್ಯಕ್ರಮ ಹಾಗೂ ಮಹಾನರಾದ ವಲಿಯುಲ್ಲಾಹಿ ಶೇಖುನ ಶಂಸುಲ್ ಉಲಮಾ ರವರ ಮೌಲಿದ್ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇನ್ಶಾ ಅಲ್ಲಾ ಈ ಎಲ್ಲ ಕಾರ್ಯಕ್ರಮಕ್ಕೂ ಈ ಊರಿನ ಹಾಗೂ ಪರವೂರಿನ ಈ ಮೂಲಕ ಈ ಒಂದು ಮಾಹಿತಿಯನ್ನು ಪಡೆದಂತಹ ಸರ್ವರು ತಿಳಿದುಕೊಂಡು ಬಂದು ನಮ್ಮೊಂದಿಗೆ ಕೈಜೋಡಿಸಿ ಸಹಾಯ ಸಹಕಾರಗಳನ್ನು ಮಾಡಬೇಕು, ನೀಡಬೇಕು ಎಂಬಂತಹ ಒಂದು ಕಳಕಳಿಯ ವಿನಂತಿಯ ಮೂಲಕ ಇನ್ಶಾ ಅಲ್ಲಾ ಇಲ್ಲಿಗೆ ಆಗಮಿಸಿದಂತಹ ಈ ಎಲ್ಲ ನ್ಯೂಸ್ ಚಾನೆಲ್ನ ಹಾಗೂ ಪತ್ರಿಕಾ ವರದಿಗಾರರಾದ ನಿಮಗೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಹಾಗೂ ಸ್ವಾಗತವನ್ನು ಕೊಡುತ್ತಾ ನನ್ನ ಹೆಸರು ರಿಯಾಜ್ ರಹಮಾನಿ ಕಿನ್ಯ, ಪ್ರಸ್ತುತ ಇಲ್ಲಿನ ಬೋಲಿಯಾರ್ ಮುಹಿದ್ದೀನ್ ಜುಮ್ಮಾ ಮಸ್ಜಿದರ ಖತೀಬರಾಗಿ ಇಮಾಮರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಲ್ಲರಿಗೂ ಕೃತಜ್ಞತೆ. ವಾಖರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಎಲ್ಲರಿಗೂ ಶುಭಾಶಯಗಳು. ಇವತ್ತು ಈ ಮುಹಿದ್ದೀನ್ ಜುಮ್ಮಾ ಮಸ್ಜಿದ್ ಬೋಲಿಯಾರು ಇದರ ನವೀಕೃತ ಕಟ್ಟಡ ಉದ್ಘಾಟನೆಯ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೂ ತಲುಪುವಂತೆ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯ ಅಂಗವಾಗಿ ನಾವು ಇಲ್ಲಿ ಸೇರಿದ್ದೇವೆ. ಸುಮಾರು 100 ವರ್ಷಗಳು ಇತಿಹಾಸವಿರುವಂತಹ ಈ ಒಂದು ಮಸೀದಿ ಹಳೆಯ ಅಂಚಿನ ಒಂದು ಮಸೀದಿ ಪ್ರಥಮವಾಗಿದ್ದು, ತದನಂತರ ಈ ಭಾಗದಲ್ಲಿ ಒಂದು RCCಯ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿ ಅದು ಈ ಜಮಾತಿಗೆ ಜಾಸ್ತಿ ಜಮಾತರಿದ್ದ ಕಾರಣ ನಮಗೆ ಇಲ್ಲಿ ಸಾಲದ ಅವಕಾಶ ಕಡಿಮೆ ಇದ್ದರಿಂದ ಒಂದು ಹೊಸದಾದ ಒಂದು ಕಟ್ಟಡ ನಿರ್ಮಾಣಕ್ಕೆ ಅವಕಾಶವಿತ್ತು, ಅದರ ಅಗತ್ಯವಿತ್ತು. ಆದ್ದರಿಂದ ಇವತ್ತು ಎಲ್ಲರ ಊರವರ ಹಾಗೂ ದಾನಿಗಳ ಸಹಾಯದಿಂದ ಅಲ್ಹಮ್ದುಲಿಲ್ಲಾ ಉತ್ತಮವಾದ ಒಂದು ಮಸೀದಿ ನಿರ್ಮಾಣಗೊಂಡಿದೆ. ಇನ್ಶಾ ಅಲ್ಲಾ ನಾಳೆ ಇದರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ದಕ್ಷಿಣ ಜಿಲ್ಲಾ ಕಾದಿಯವರು. ಅದೇ ರೀತಿ ನಾಡದು
ಈ ಒಂದು ಮಸೀದಿಯ ಅಧಿಕೃತ ಉದ್ಘಾಟನೆ ಹಾಗೂ ವಕ್ಫ್ ಕಾರ್ಯ ನಡೆಯಲಿದೆ. ಅದೇ ರೀತಿ ಆದಿತ್ಯವಾರದಂದು ಅನ್ನದಾನ ಹಾಗೂ ಮೌಲಿದ್ ಕಾರ್ಯಕ್ರಮ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದವರು ಬಂದು ಅದನ್ನು ಯಶಸ್ವಿಗೊಳಿಸಬೇಕು. ಹಾಗೂ ಇಲ್ಲಿ ಬಂದಂಥ ನಮ್ಮ ಮಸೀದಿ ಅಧ್ಯಕ್ಷರಿಗೂ, ಖತೀಬರಿಗೂ, ನಮ್ಮ ಈ ಮಸೀದಿಯ ಸೆಕ್ರೆಟರಿಯವರಿಗೂ, ಎಲ್ಲ ಪದಾಧಿಕಾರಿಗಳಿಗೂ, ಅದೇ ರೀತಿ ಪತ್ರ ಮಾಧ್ಯಮ ಮಿತ್ರರಿಗೂ, ಜಮಾತರಿಗೂ ಸೇರಿದಂತೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸೇರಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.